सर्वा देवताः सर्वाभिरेवैनं देवताभिरुत्तरते सर्वेभ्यो देवेभ्यो नमः सर्वेभ्यो ब्राह्मणेभ्यो नमः श्रुतिस्मृतिपुराणानामालयं करुणालयं नमः भगवत्पादशङ्करं लोकशङ्करं शङ्कराद्याचार्येभ्यो नमः ॐ सुमुखश्चैकदन्तश्च कपिलोगजकर्णकः लम्बोदरश्च विकटो विघ्नराजो गणाधिपः नाशमायान्तो सर्वाणि सुरनायक सर्वकष्टहरं शान्तं तापत्रय निवारणं भक्तकल्पतरं वन्दे विघ्नेशं शीघ्रसिद्धिदं ಮಹಾಗಣಪತಿಯನ್ನು ಸ್ವಸ್ತಿಕ ಮಧ್ಯ ಗುರುಗಣಪತಿ ದೇವರನ್ನು ಪೂಜೆಯನ್ನು ಮಾಡಿಸಿಕೊಂಡು ಆರಾಧಿಸಿಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥದ್ದು ಚಪ್ಪರ ಮುಹೂರ್ತ ಹೇಳುವಂಥದ್ದು ಯಾವುದೇ ಉತ್ಸವಾದಿಗಳ ಆರಂಭದ ಕಾರ್ಯ. ಅದೇ ರೀತಿಯಲ್ಲಿ ಇವತ್ತಿನ ಸುಮುಹೂರ್ತ ಕಾಲದಲ್ಲಿ ಆ ಚಪ್ಪರ ಮುಹೂರ್ತವನ್ನು ಮಾಡಿಕೊಂಡು ಆ ಉತ್ಸವದ ಎಲ್ಲ ಕಾರ್ಯಾರಂಭವನ್ನು ಇವತ್ತಿನಿಂದ ಮುಂದುವರಿಸಿಕೊಂಡು ಹೋಗ್ತಿದ್ದೇವೆ. ಆ ಕಾರ್ಯಕ್ಕೆ ಯಾವುದೇ ರೀತಿಯಾದಂಥ ವಿಘ್ನಗಳು ಬಾರದಂಥ ರೀತಿಯಲ್ಲಿ ನಿರ್ವಿಘ್ನಕಾರಕನಾದಂತಹ ಗುರುಗಣಪತಿ ದೇವರು ಹಾಗೂ ಕ್ಷೇತ್ರದ ಶ್ರೀದೇವತೆಗಳಾದಂತಹ ಕೋದಂಡರಾಮಸ್ವಾಮಿ ಹಾಗೂ ಪಂಚಮುಖಿ ಆಂಜನೇಯ ಸ್ವಾಮಿ ದೇವರು ಅನುಗ್ರಹವನ್ನಿಟ್ಟು ಸರ್ವರಿಗೂ ಸಹಿತ ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನು ಸರ್ವಶ್ರೇಯಸ್ಸನ್ನು ಅನುಗ್ರಹ ಮಾಡಬೇಕು ಅಂತೇಳಿ ಪ್ರಾರ್ಥನೆಯನ್ನು ಮಾಡಿ. ಓಂ ಆಪೋರ್ತಾಮಯೋ ಪೋರ್ತಾನ ದೇವಿಯೇ ನಮಃ. ಅದರ ಎಲ್ಲ ಕಾರ್ಯಕ್ರಮ ನಿರ್ವಹಣೆಗಾಗಿ ಈ ಚಪ್ಪರ ಮುಹೂರ್ತವನ್ನು ನಾನು ಆರಂಭದಲ್ಲಿ ನಾವು ಮಾಡ್ತಾ ಇದ್ದೇವೆ. ಯಾಗಶಾಲೆ, ಭೋಜನ ಶಾಲೆ, ಅದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಇವತ್ತಿಂದ ನಾವು ಕೆಲಸಗಳನ್ನು ಆರಂಭ ಮಾಡಿಕೊಂಡು ಮುಂದುವರಿಸಲಿಕ್ಕೆ ಇವತ್ತು ಮುಹೂರ್ತ ನೋಡಿಕೊಂಡು ಅದಕ್ಕೆ ಪೂಜಾವಿಧಿಗಳನ್ನು ಮುಗಿಸಿಕೊಂಡು ನಮ್ಮ ನಿತ್ಯಗಿರಿಯ ಕ್ಷೇತ್ರದ ಗೌರವಾಧ್ಯಕ್ಷರು, ಅದೇ ರೀತಿ ನಮ್ಮ ಬ್ರಹ್ಮಕಲಶ ಸಮಿತಿಯ ಗೌರವಿತ ನಮ್ಮ ಬ್ರಹ್ಮಕಲಶ ಸಮಿತಿಯ ಉಪಾಧ್ಯಕ್ಷರು, ಅದೇ ರೀತಿ ಉದ್ಯಮಿಗಳು, ಸಮಾಜ ಸೇವಕರು, ಎಲ್ಲ ರೀತಿಯಲ್ಲಿ ತನ್ನಂತಹ ಸಮಾಜಕ್ಕೆ ತೊಡಗಿಸಿಕೊಂಡಂಥ ಸನ್ಮಾನ್ಯ ಜಯಂತ್ ನಡಿಬೈಲ್ ಇವರನ್ನು ಇವತ್ತು ನಾವು ಈ ಚಪ್ಪರ ಮುಹೂರ್ತಕ್ಕಾಗಿ ಅವರನ್ನು ಕೇಳಿಕೊಂಡಿದ್ದೇವೆ. ಈ ಕಂಬ ನೀಡುವ ಮೂಲಕ, ಅವರ ದಿವ್ಯ ಹಸ್ತದಿಂದ ನೀಡುವ ಮೂಲಕ ಈ ಕಾರ್ಯಕ್ಕೆ ಚಾಲನೆ ನೀಡಲಿಕ್ಕೆ ಇವತ್ತಿದ್ದೇವೆ. ಚಪ್ಪರದ ಜವಾಬ್ದಾರಿಯನ್ನು ಶಿವಪ್ರಸಾದ್ ಹೆಗಡೆ ಬಿಜಾರು ಮತ್ತು ನಮ್ಮೊಟ್ಟಿಗೆ ಯಾವಾಗಲೂ ಇರುವಂಥ ಸನ್ಮಾನ್ಯ ಸುಧೀರ್ ಕಟ್ಟಪ್ಪಣಿ ಇಬ್ಬರು ವಹಿಸಿಕೊಂಡಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ನಡೆಸಿಕೊಳ್ಬೇಕು ಮತ್ತು ಎಲ್ಲ ವ್ಯವಸ್ಥೆಗಳನ್ನು ಉತ್ತಮ ರೀತಿಯಲ್ಲಿ ಮಾಡಿಕೊಳ್ಬೇಕು, ಎಲ್ಲ ಸಹಕಾರ ನೀಡಬೇಕು ಅಂತೇಳಿ ಕೇಳಿಕೊಳ್ತಾ ಕ್ಷೇತ್ರ ಹನುಮಗಿರಿ ಶ್ರೀ ಕೋದಂಡರಾಮ ಮತ್ತು ಪಂಚಮುಖಿ ಆಂಜನೇಯ ಈ ಸಾನ್ನಿಧ್ಯದಲ್ಲಿ ಏಪ್ರಿಲ್ 9ರಿಂದ ಏಪ್ರಿಲ್ 12 ತನಕ ನಡೆಯುವಂಥ ಎಲ್ಲ ಸುಮುಹೂರ್ತ ಎಲ್ಲ ಕಾರ್ಯಕ್ರಮಗಳು ಅದರ ಪೂರ್ವಭಾವಿಯಾಗಿ ಇವತ್ತು ಚಪ್ಪರ ಮುಹೂರ್ತದ ಮೂಲಕ ಕೆಲಸ ಪ್ರಾರಂಭವಾಗುವಂಥ ಶುಭಗಳಿಗೆಯಲ್ಲಿ ಎಲ್ಲ ಸರ್ವಶಕ್ತಿಗಳನ್ನು ನೆನೆದು ಇವತ್ತಿಂದ ಈ ಕಾರ್ಯಕ್ರಮ ಇವಾಗಲೇ ಮೊದಲಾಗಿ ಪ್ರಾರಂಭವಾಗಿದೆ. ಪ್ರತಿಯೊಂದು ಹಂತದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇವತ್ತಿಂದ ಆಗುವಂಥ ಕೆಲಸ ಕಾರ್ಯಗಳು, ಇಲ್ಲಿ ಆಗುವಂಥ ಯಾವುದೇ ಕೆಲಸಗಳು ಒಳ್ಳೆ ಸುರವಿಘ್ನವಾಗಿ ಆ ದೇವರ ಅನುಗ್ರಹದಿಂದ ಒಳ್ಳೆ ಸಾಂಗವಾಗಿ ನಡೆದು ಇತಿಹಾಸ ಒಂದು ಆಗುವ ಹಾಗೆ ಶ್ರೀ ಹನುಮಗಿರಿ ಕ್ಷೇತ್ರ ಬೆಳಗುವಂಥ ಒಂದು ಒಳ್ಳೆ ಕಾರ್ಯಕ್ರಮ ಆಗಲಿ, ಯಾವುದೇ ವಿಘ್ನ ವಿನಾಶಗಳು ಆ ಸರ್ವಶಕ್ತಿಯು ಅನುಗ್ರಹ ಕೊಡಲಿ ಅಂತ ಹೇಳುತ್ತಾ ಇವತ್ತಿನ ಸುಮುಹೂರ್ತದಲ್ಲಿ ಈ ಚಪ್ಪರ ಮುಹೂರ್ತದ ಪ್ರಾರಂಭಕ್ಕೆ ನಾವು ಮಾಡಿಕೊಡ್ತೇವೆ.
ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ, ವಿಶಾಲ ಜ್ಞಾನ ಭಂಡಾರವನ್ನ ಹೊತ್ತ ಗ್ರಂಥಾಲಯ, ವಿಶಾಲವಾದ ಪ್ರಯೋಗಾಲಯಗಳು. ನೀಟ್, ಜೆಇಇ, ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ, ಐಎಎಸ್, ಐಪಿಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ. ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM. ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ. ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು. ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು. ಪ್ರತಿ ವರ್ಷವೂ ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಗೈಯುತ್ತಿರುವ ವಿದ್ಯಾರ್ಥಿ ಸಮೂಹ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್, ಪಿಸಿಎಂಎ. ವಾಣಿಜ್ಯ ವಿಭಾಗ, ಎಸ್ಸಿಬಿಎ, ಎಸ್ಸಿಬಿಎ, ಇಸಿಬಿಎ. ಕಲಾ ವಿಭಾಗ, ಎಚ್ಇಪಿಎಸ್. ಭಾಷೆಗಳು: ಇಂಗ್ಲಿಷ್, ಕನ್ನಡ, ಹಿಂದಿ, ಸಂಸ್ಕೃತ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 80737 00468 81050 72386. ವೆಬ್ಸೈಟ್ www.vivekanandapuc.com.